ಅಜಕಾರು ಸಹಕಾರಿ ವ್ಯವಸಾಯಿಕ ಸೇವಾ ಸಂಘದ ನೂತನ ಕಟ್ಟಡದ ಉದ್ಘಾಟನೆಯನ್ನ ದಕ್ಷಿಣ ಕನ್ನಡ ಕೇಂದ್ರ ಸಹಕಾರಿ ಬ್ಯಾಂಕ್ ಅಧ್ಯಕ್ಷ ಎಂಎನ್ ರಾಜೇಂದ್ರ ಕುಮಾರ್ ನೆರವೇರಿಸಿದರು. ಸಭಾ ಕಾರ್ಯಕ್ರಮವನ್ನು ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಸಹಕಾರ ಕ್ಷೇತ್ರ ಎನ್ನುವುದು ಒಂದು ಕುಟುಂಬವಿದ್ದಂತೆ, ಸಹಬಾಳ್ವೆ ಎನ್ನುವುದು ಸಹಕಾರದ ತತ್ವ ಎಂದರು. ಗ್ರಾಮೀಣ ಪ್ರದೇಶದಲ್ಲಿ ಸಹಕಾರಿ ಬ್ಯಾಂಕುಗಳು ಸದೃಢವಾಗಬೇಕಾದ್ರೆ ರೈತರು ತಮ್ಮದೇ ವ್ಯವಸಾಯಿಕ ಸಂಘದಲ್ಲಿ ಖಾತೆ ತೆರೆಯಬೇಕು. ಯಾಕೆಂದ್ರೆ ಇದು ರೈತರ ಕೃಷಿಕರ ಬ್ಯಾಂಕ್. ರೈತರಿಗೆ ಶೇಕಡಾ 4 ಬಡ್ಡಿ ದರದಲ್ಲಿ 100 ಕೋಟಿ ರೂಪಾಯಿ ಸಾಲ ಒದಗಿಸುವ ಭರವಸೆಯನ್ನ ಅವರು ನೀಡಿದರು. ಎಲ್ಲ ಹೇಳಿದೆ, 9 ಕೋಟಿ ಠೇವಣಿ, 10 ಕೋಟಿ ಠೇವಣಿ, 11 ಕೋಟಿ ಸಾಲ ಎಲ್ಲವನ್ನು ಹೇಳಿದರು. ಲಾಭ ಮಾಡಿದ್ದೇವೆ, ಡಿವಿಡೆಂಡ್ ಕೊಡ್ತಾ ಇದ್ದೇವೆ. 1,35,00,000 ಒಂದು ಭವ್ಯವಾದಂಥ ಸೌಧವನ್ನು ಸರ್ಕಾರಿ ಸರ್ಕಾರಿ ಸೊತ್ತು ನನಗೆ ಗೊತ್ತಿಲ್ಲ. 8 ಗ್ರಾಮ ಹೇಳಿದರೆ ಕೆಲವೆಲ್ಲ 2 ಗ್ರಾಮ 3 ಗ್ರಾಮ, ಇನ್ನು ಮುಂದೆ 1 ಗ್ರಾಮ ಆಗುವಂಥ ಸರ್ಕಾರಿ ಸೊತ್ತುಗಳು. ಇದು 8 ಗ್ರಾಮವನ್ನು ನಾನು ಕಾಣುವಾಗ ಇದೇ ಸಂದರ್ಭದಲ್ಲಿ ಬ್ಯಾಂಕಿಂಗ್ ವಿಭಾಗವನ್ನ, ಭದ್ರತಾ ಕೊಠಡಿಯನ್ನ ಹಾಗೂ ಮಾರಾಟ ಮಳಿಗೆಯನ್ನ ಕಾರ್ಕಳ ನ್ಯಾಯವಾದಿ ಮಣಿರಾಜ್ ಶೆಟ್ಟಿ ಉದ್ಘಾಟಿಸಿದ್ರು. ಇದೇ ವೇಳೆ ಬ್ಯಾಂಕ್ ಸಿಬ್ಬಂದಿ ಪರವಾಗಿ ವ್ಯವಸ್ಥಾಪಕಿ ಶೋಭಾ ಶೆಟ್ಟಿ, ಯೋಜನಾ ಬ್ಯಾಂಕ್ ಅಧ್ಯಕ್ಷ ಭವಾನಿ ಶಂಕರ್, ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರನ್ನು ಸನ್ಮಾನಿಸಲಾಯಿತು. ಇತ್ತೀಚೆಗೆ ಅಪಘಾತದಿಂದ ಮೃತಪಟ್ಟ ಪ್ರಕಾಶ್ ಶೆಟ್ಟಿ ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಪರಿಹಾರಧನವನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ಉದಯ ಕೋಟ್ಯಾನ್, ಕಾರ್ಕಳ ತಾಲೂಕು ಪಂಚಾಯತ್ ಅಧ್ಯಕ್ಷೆ ಮಾಲಿನಿ ಶೆಟ್ಟಿ, ಸಹಕಾರ ಸಂಘಗಳ ಉಪನಿಬಂಧಕ ಪ್ರವೀಣ್ ನಾಯಕ್, ನ್ಯಾಯವಾದಿ ಮಣಿರಾಜ್ ಶೆಟ್ಟಿ, ಕುಂದಾಪುರ ವಿಭಾಗದ ಸಹಾಯಕ ಉಪನಿಬಂಧಕಿ ಚಂದ್ರ ಪ್ರತಿಮಾ, ಅಜಕಾರು ವ್ಯವಸಾಯಿಕ ಸಂಘದ ಉಪಾಧ್ಯಕ್ಷ ಶಾಂತಿರಾಜ್ ಜೈನ್, ನಿರ್ದೇಶಕರಾದ ಅರುಣ್ ಕುಮಾರ್ ಹೆಗ್ಡೆ, ಸತೀಶ್ ಪೂಜಾರಿ ಮುಂತಾದವರು ಉಪಸ್ಥಿತರಿದ್ದರು. ಕೆಎಂ ಖಲೀಲ್, ವಿ4 ನ್ಯೂಸ್ 24, 7 ಕಾರ್ಕಳ.